ದೀಪಾವಳಿ ಹಬ್ಬ ಬಂದೇ ಬಿಡ್ತು. ಈಗಾಗಲೇ ಸಾಲು ದೀಪಗಳ ಪ್ರಭಾವಳಿ, ಪಟಾಕಿ, ಗೂಡು ದೀಪಗಳ ಚಿತ್ತಾರ ಎಲ್ಲೆಡೆ ಕಂಡು ಬರ್ತಾ ಇದೆ. ಇನ್ನು ದೀಪಗಳ ಹಬ್ಬ ದೀಪಾವಳಿಯ ಸಂಭ್ರಮಕ್ಕಾಗಿ ಪ್ರಪ್ರಥಮ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲ ಸಂಸ್ಥೆ 20ನೇ ವರ್ಷದ ದೀಪಾವಳಿ ಗೂಡು ದೀಪ ಸ್ಪರ್ಧೆಯನ್ನ ಹಮ್ಮಿಕೊಂಡಿತ್ತು. ಕ್ಯಾರ್ ಚಂಡಮಾರುತದ ಹಾವಳಿ ಇದ್ರೂ ಕೂಡ ಜನಸಾಗರವೇ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿತ್ತು. ದೀಪಗಳ ಹಬ್ಬ ದೀಪಾವಳಿ ಹಬ್ಬಕ್ಕೆ ಮೆರುಗನ್ನ ನೀಡುತ್ತೆ ಗೂಡು ದೀಪ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಮ್ಮ ಕುಡ್ಲ ತುಳು ವಾರ್ತಾ ವಾಹಿನಿ ಬೃಹತ್ ಗೂಡು ದೀಪ ಪಂಥವನ್ನ ಆಯೋಜನೆ ಮಾಡಿತ್ತು. ದೇವಳದ ವಿವಿಧ ಸಭಾಂಗಣಗಳಲ್ಲಿ ಆಯೋಜಿಸಿದ್ದ ಸಾಂಪ್ರದಾಯಿಕ, ಆಧುನಿಕ ಹಾಗೂ ಪ್ರತಿಕೃತಿ ವಿಭಾಗಗಳಲ್ಲಿ ಸುಮಾರು 300ಕ್ಕೂ ಅಧಿಕ ರಂಗುರಂಗಿನ ಗೂಡು ದೀಪಗಳು ನೋಡುಗರ ಮನಸೆಳೆದವು. ದೀಪಾವಳಿ ಹಬ್ಬದ ಪ್ರಯುಕ್ತ ನಡೆದ ಗೂಡು ದೀಪ ಪಂಥ ಸ್ಪರ್ಧೆಯ ಸಭಾ ಕಾರ್ಯಕ್ರಮವನ್ನು ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಎಂಎಸ್ ಮಹಾಬಲೇಶ್ವರ ಭಟ್ ಉದ್ಘಾಟಿಸಿ ಶುಭ ಹಾರೈಸಿದರು. ಹಾಗೂ ಗೂಡು ದೀಪ ಸ್ಪರ್ಧೆಯನ್ನ ಮಾಜಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಉದ್ಘಾಟಿಸಿ ಶುಭ ಹಾರೈಸಿದರು. ಗೂಡುದೀಪ ಸ್ಪರ್ಧೆ ಈ ಕಾರ್ಯಕ್ರಮಕ್ಕೆ ಬರುವ ಮೊದಲು ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದೆ. ಅಲ್ಲಿರತಕ್ಕಂಥ ಆ ಒಂದು ಭಾಗಿಗಳ ಉತ್ಸಾಹ ನೋಡಿ ನನಗೆ ಒಂದು ರೀತಿಯಲ್ಲಿ ರೋಮಾಂಚನ ಆಯಿತು. ನಾನು ಕರ್ಕೇರ ಹತ್ರ ಹೇಳಿದೆ, ಮಾರಾಯರೆ ಇದನ್ನು ನೋಡಬೇಕಾದ್ರೆ 2 ಕಣ್ಣುಗಳು ಸಾಲದು ಅಂಥೇಳಿ. ಮಳೆ ಬರ್ತಾ ಇದ್ದರೂ ಸಹ ಅಷ್ಟೊಂದು ಉತ್ಸಾಹದಲ್ಲಿ ಬಂದಿದ್ದಾರೆ. ಕೆಲವರು ಆ ಬೆಂಕಿ ಕಡ್ಡಿಯಿಂದ ಮಾಡಿದಂಥ ಒಂದು ಗೂಡುದೀಪ, ಹಾಗೆ ಅಡಿಕೆ ಹಾಳೆಯಿಂದ ಮಾಡಿದಂಥ ಗೂಡುದೀಪ, ಅವರವರ ಕಲ್ಪನೆಗಳು, ನಾವೇನು ಕ್ರಿಯೇಟಿವಿಟಿ ಅಂತ ಕರಿತೇವೋ ಅದಕ್ಕೆ ಸಾಟಿ ಇಲ್ಲ. ಇದು ನಿರಂತರವಾಗಿ ಮುಂದೆ ಬೆಳಿಬೇಕು. ಗೂಡುದೀಪ ಅನ್ನತಕ್ಕಂಥದ್ದು ನಮ್ಮ ಪ್ರಾಚೀನ ಒಂದು ವೈಭವದ, ನಮ್ಮೆಲ್ಲರ ಒಂದು ಐತಿಹಾಸಿಕ ಪ್ರತೀಕವೂ ಹೌದು, ನಮ್ಮ ಪರಂಪರೆಯೂ ಹೌದು. ಇಂಚಿನ ಕಾರ್ಯಕ್ರಮವನ್ನು ಕೊರ್ಪುನ ಒಂದು ಬಾರಿ ಸಂತೋಷ. ಬಹುಶಃ ಈ ಕಾರ್ಯಕ್ರಮ ಕೊರಡಾಂಡ ಬಹುಶಃ ಆನೆ ನಮ್ಮ ಬಾಬು ಕರ್ಕರ್ 6 ಪಾಡ್ದು ಕೊರ್ತಿನಂಜಿ ಸಾದಿ ಈ ಜವಣಿಯರ ಜೋಕುಲು ನಿಕ್ಲೆ ಮಾತ ಗೊತ್ತಪ್ಪು ಮಾತೆರೆಗಲ ಗೊತ್ತಿತ್ತಿನ ವಿಚಾರ ಹೆಚ್ಚಾದ ದೇವಣ್ಣ ಒಂಜಿ ಇನಿಕಲ ಮಾತಾ ಸಹೋದರರ ಒಟ್ಟಿಗೂ ಆ ಸಹೋದರತ್ವದ ಭಾವನೆಯನ್ನು ದೂರ ಮಲ್ಪಂದೆ ಒಟ್ಟಿಗೂ 6 ಪಾಡ್ದು ಕೊರ್ತಿನ ಸಾದಿಡೇ ನಡ್ತಂದು ಪೋಪುನ ಮಾತಾ ಜೋಕುಲು ಆ ಜೋಕುಲು ಬೋಡಿತಿನ ಈ ಕಾರ್ಯಕ್ರಮವನ್ನು ಎಡ್ಡೆಡ್ಡೆ ಕಾರ್ಯಕ್ರಮವನ್ನು ಕೊರೆದು ಜನಕಲ್ನ ಮನಸ್ಸೆಳುವಿನ ಕೆಲಸವನ್ನು ಮಲ್ಪನವು ಇಂದು ನಿಜವಾದ ಶ್ಲಾಘನೀಯವಾಯಿನವು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯಾತಿ ಗಣ್ಯರಿಗೆ ನಮ್ಮ ಕುಡ್ಲ ಸಂಸ್ಥೆಯ ವತಿಯಿಂದ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಯಿತು. ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಎಂಎಸ್ ಮಹಾಬಲೇಶ್ವರರಿಗೆ ನಮ್ಮ ಕುಡ್ಲ ಪ್ರಶಸ್ತಿ, ಚಲನಚಿತ್ರ ನಿರ್ಮಾಪಕ ಲಯನ್ ಕಿಶೋರ್ ಡಿ ಶೆಟ್ಟಿಯವರಿಗೆ ನಮ್ಮ ತುಳುವೇರು ಪ್ರಶಸ್ತಿ ಹಾಗೂ ನಮ್ಮ ಕುಡ್ಲ ಸಾಧಕ ಪ್ರಶಸ್ತಿಯು ಎನ್ ಅಶೋಕ್, ಜಗದೀಶ್ ಚಂದ್ರ ಹಾಗೂ ರಿತ್ವಿಕ್ ಅಲೆವುರಾಯ ಅವರಿಗೆ ಪ್ರದಾನ ಮಾಡಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಟೈಮ್ಸ್ ಗ್ರೂಪ್ನ ಪ್ರಸರಣ ವಿಭಾಗದ ಮುಖ್ಯಸ್ಥ ಕದ್ರಿ ನವನೀತ ಶೆಟ್ಟಿಯವರಿಗೆ ಹಾಗೂ ನಮ್ಮ ಕುಡ್ಲ ನಿರ್ದೇಶಕರಾದ ಲೀಲಕ್ಷ ಬಿ ಕರ್ಕೇರ ಅವರಿಗೆ ಸಿಬ್ಬಂದಿ ವರ್ಗದಿಂದ ಗೌರವ ಸನ್ಮಾನವನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕದ್ರಿ ನವನೀತ ಶೆಟ್ಟಿಯವರ ಶ್ರೀದೇವಿ ನವರಾತ್ರಿ ಚರಿತಾಮೃತ ಎಂಬ ಪುಸ್ತಕವನ್ನ ಬಿಡುಗಡೆಗೊಳಿಸಲಾಯಿತು. ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಗುರುಕುಲಕನೆ ಆರ್ನ ಎತ್ತರಿಗೆ ಸಾಧ್ಯಲೆ ಇಜ್ಜಿನ ಒಂದು ಜನಸಾಮಾನ್ಯ ಒಬ್ಬ ಸೇವಕೆ ಆದಲ್ಲ ಅದು ಗೋಕರ್ಣನಾಥನ ಸೇವೆ ಮನ್ಪೊಡೊಂದು ಸಂಕಲ್ಪ ಮಂತೊಂದು ಭಜನೆಗೆ ಬರೊಂದಿತ್ತು ಇತ್ತೆ ಇನಿ ಈ ಗೂಡುದೀಪದ ಈ ಕಾರ್ಯಕ್ರಮ ತೋನಾಗ ಹಿಂಗೆ ಭಾರಿ ಆಶ್ಚರ್ಯ ಇಂಚಿನ ಪರಿಸ್ಥಿತಿ
ಈ ಪೇಟೆಡ್ಲ ಈತು ಪೊರ್ತುಮುಟ್ಟ ಉಪ್ಪುರ ಬಣ್ಣನ ಭಾರಿ ವಿಶೇಷ ಅವು ಕುದ್ರೋಳಿಡೆ ಎಂದು ತೋಜುಣೆ ಅಂಚ ಅದು ಪುನಃ ಖಂಡಿತ ಈ ಒಂಜಿ ಈ ಮುಲ್ತ ಆಡಳಿತ ಮಂಡಳಿಗ್ಲ ಅಂಚನೆ ಈ ಸಮಾಜಗ್ಲ ಎಡ್ಡೆ ಸಂದೇಶ ಕೊರ್ಪುನ ಕೆಲಸ ಸ್ವಾಮಿನ ಈ ಸನ್ನಿಧಾನದ ನಡತೊಂದು ಪುನಃ ಔಚಿತ್ಯಪೂರ್ಣವಾದುಂಡು ದೇವರು ಪೂರೈಕ್ಲೆಗ್ಲ ಎಡ್ಡೆ ಕೊರಡು. ನಂತರ ಸಾಂಪ್ರದಾಯಿಕ, ಆಧುನಿಕ ಮತ್ತು ಪ್ರತಿಕೃತಿ ವಿಭಾಗಗಳಲ್ಲಿ ವಿಜೇತರಾದವರಿಗೆ ಹಾಗೂ ಭಾಗವಹಿಸಿದವರಿಗೆ ಪ್ರೋತ್ಸಾಹಕ ಬಹುಮಾನಗಳನ್ನು ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕಟೀಲು ಕ್ಷೇತ್ರದ ಆನುವಂಶಿಕ ಅರ್ಚಕರಾದ ಅನಂತ ಪದ್ಮನಾಭ ಅಸ್ರಣ್ಣ, ಸಿಎ ಎಸ್ಎಸ್ ನಾಯಕ್, ಯಜಮಾನ ಇಂಡಸ್ಟ್ರೀಸ್ ನಿರ್ದೇಶಕ ವರದರಾಜ್ ಪೈ, ಉದ್ಯಮಿ ಊರ್ಮಿಳಾ ರಮೇಶ್ ಕುಮಾರ್, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಎಚ್ಎಸ್ ಸಾಯಿರಾಮ್, ಕೋಶಾಧಿಕಾರಿ ಪದ್ಮರಾಜ್, ಕರ್ಕೇರ ಸಹೋದರರು ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು.